ಮಂಜೇಶ್ವರ ಗ್ರಾಮ ಪಂಚಾಯತ್ ಆಕ್ಷನ್ ಕಮಿಟಿ ಆಶ್ರಯದಲ್ಲಿ ತಲಪಾಡಿ ಟೋಲ್ ಬೂತ್ ಎದುರುಗಡೆ ಮಂಜೇಶ್ವರದ ಆಸುಪಾಸಿನ ನಿವಾಸಿಗಳು ಜತೆ ಸೇರಿ ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ, ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಟೋಲ್ ಬೂತ್ಗಳು ಕಾರ್ಯಾಚರಿಸಲಿದೆ. ಈ ಭಾಗದ ಜನರ ಆದಾಯದ ಬಹುಪಾಲು ಟೋಲ್ ಕಟ್ಟಲೆಂದೇ ವಿನಿಯೋಗವಾಗಲಿದೆ. ಈ ಕೂಡಲೇ ಹೋರಾಟಕ್ಕೆ ಸಜ್ಜಾಗುವ ಅನಿವಾರ್ಯತೆ ಇದೆ. ತಲಪಾಡಿ ಟೋಲ್ ಬೂತ್ ವಿರುದ್ಧ ಮಂಜೇಶ್ವರ ನಿವಾಸಿಗಳು ಮಾತ್ರವಲ್ಲ, ತಲಪಾಡಿ ನಿವಾಸಿಗಳು ಎಚ್ಚೆತ್ತುಕೊಳ್ಳಬೇಕಿದೆ ಎಂದರು. ಸ್ಥಳೀಯರು ಟೋಲ್ ವಸೂಲಾತಿ ವಿರುದ್ಧ ಪ್ರತಿಭಟಿಸಿದಾಗ ತಾತ್ಕಾಲಿಕ ವಿನಾಯಿತಿ ನೀಡುವ ಸಂಸ್ಥೆ ಮತ್ತೆ ಪ್ರತಿಭಟನೆಗಳು ತಣ್ಣಗಾಗುವಾಗ ಸುಂಕ ವಸೂಲಿ ಮಾಡುತ್ತಾರೆ. ಇದೀಗ ಮಂಜೇಶ್ವರ ನಿವಾಸಿಗಳಿಂದ ಸುಂಕ ಪಡೆಯುತ್ತಿದ್ರೆ ಮುಂದೊಂದು ದಿನ ತಲಪಾಡಿ ನಿವಾಸಿಗಳಿಂದಲೂ ಸುಂಕ ಪಡೆಯುವುದು ಖಚಿತ ಎಂದರು. ಹೆದ್ದಾರಿಯವರು ಕಾನೂನು ಪ್ರಕಾರ ಎಲ್ಲಾ ನಿಯಮಗಳನ್ನು ಪಾಲಿಸುವುದಿಲ್ಲ. ಹೋರಾಟದಲ್ಲಿ ಎಲ್ಲರೂ ಗಟ್ಟಿಯಾಗಿ ನಿಂತಾಗ ಮಾತ್ರ ದೆಹಲಿಯವರೆಗೆ ಕೂಗು ತಲುಪಲು ಸಾಧ್ಯ ಎಂದರು. ಇವತ್ತು ಟೋಲ್ ಗೇಟ್ಗಳು ನಮ್ಮನ್ನ ಸುತ್ತುವರಿತಾ ಇದೆ. ನಮ್ಮ ಆದಾಯವನ್ನ ಇವತ್ತು ಪರಿಧಿ ಮಾಡುವಂತ ಕೆಲಸದಲ್ಲಿ ಇದೆ. ಟೋಲ್ ಗೇಟ್ ನಡೆಸುವಂತಹದ್ದು ಈಗ ಕೇವಲ ಅದು ರಾಷ್ಟ್ರೀಯ ಹೆದ್ದಾರಿ ಅಥವಾ NH ಇವರು ಮಾತ್ರ ಸಂಗ್ರಹ ಮಾಡುವಂತಹದ್ದಲ್ಲ. ನಮ್ಮ ರಸ್ತೆಗಳನ್ನೇ ಇವತ್ತು ಖಾಸಗಿಯವರಿಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಹಸ್ತಾಂತರ ಮಾಡಿ ಇವತ್ತು ಖಾಸಗಿ ಕಂಪನಿಗಳು ಹೂಡಿಕೆ ಮಾಡಿ ಅವರೇ ಇವತ್ತು ಟೋಲ್ ಅನ್ನ ಸಂಗ್ರಹ ಮಾಡುವಂತ ವ್ಯವಸ್ಥೆ ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಪ್ರತಿಭಟನೆಯನ್ನು ಉದ್ಘಾಟಿಸಿದ ತಲಪಾಡಿ ಚರ್ಚ್ ಸಮಿತಿ ಉಪಾಧ್ಯಕ್ಷೆ ಲೀನಾ ಡಿಕೋಸ್ತಾ ಮಾತನಾಡಿ, ಪ್ರತಿ ಕಾರ್ಯಕ್ಕೆ ಮಂಗಳೂರಿನಲ್ಲೇ ಅವಲಂಬಿತರಾಗಿದ್ದೇವೆ. ದಿನದಲ್ಲಿ 2-3 ಬಾರಿಯಾದರೂ ಮಂಗಳೂರಿಗೆ ಹೋಗಬೇಕಿದೆ. ಅಷ್ಟೂ ಸಲ ಸುಂಕ ಪಾವತಿಸಿ ಹೋಗುವುದು ಅಸಾಧ್ಯದ ಮಾತು. ಹಿಂದೆ ಕೇರಳ, ಕರ್ನಾಟಕ ಎಂಬ ಭೇದವಿರದೆ 5 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಸುಂಕ ಪಡೆಯುತ್ತಿರಲಿಲ್ಲ ಎಂದರು. ಕೇವಲ 3 ದಿನದ ಒಂದು ಕರೆಗೆ ಹೋಗ್ಬಿಟ್ಟು ನೀವೆಲ್ಲಿ ಸೇರಿದ್ದೀರಾ. ಈ ಒಂದು ಸಮಸ್ಯೆ ಬೇಗ ಆದಷ್ಟು ಪರಿಹಾರ ಆಗಲಿ. ಹಲವಾರು ದಿನಗಳಿಂದ ಪ್ರತಿನಿತ್ಯ ನಾವು ವಿದ್ಯಾಭ್ಯಾಸಕ್ಕಾಗ್ಲಿ ಅಥವಾ ಕೆಲಸಕ್ಕಾಗ್ಲಿ ಸಾವಿರಾರು ಜನರು ಒಂದು ಕಡೆಯಿಂದ ಮಂಜೇಶ್ವರದಿಂದ ಆ ಕಡೆಗೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಎಷ್ಟೊಂದು ಸಮಸ್ಯೆ ವಾಹನದ ಮಾಲೀಕರಿಗೆ ಆಗ್ತಾ ಇದೆ. ಬಿಜೆಪಿ ಮುಖಂಡರಾದ ಅಶ್ವಿನಿ ಮಾತನಾಡಿ, ಸಂಬಂಧಿಕರ ಮನೆಯೂ ಹತ್ತಿರದಲ್ಲೇ ಇದೆ. ಹತ್ತಿರದವರು ಆಗಾಗ ಹೋಗಿ ಬರುವುದರಿಂದ ಸಾಕಷ್ಟು ದುಡ್ಡು ಕಳೆದುಕೊಳ್ಳುತ್ತಿದ್ದಾರೆ. ಅಚ್ಚುಕಟ್ಟಾದ ರಸ್ತೆಯನ್ನ ಕೇಂದ್ರ ಸರ್ಕಾರ ನಿರ್ಮಿಸಿಕೊಟ್ಟು ಸುಂಕ ವಸೂಲಾತಿ ನಡೆಸುವ ಏಜೆನ್ಸಿಗಳು ಜನರಿಗೆ ದ್ರೋಹ ಎಸಗುತ್ತಿದೆ ಎಂದರು. ಎಷ್ಟು ಒಳ್ಳೆ ದಾರಿ ಮಾಡಿಕೊಟ್ಟಿದ್ದಾರೆ ನಮಗೆ. ಎಷ್ಟು ಒಳ್ಳೆಯ ಇಲ್ಲಿಂದ ನಮ್ಗೀಗ ತಲಪಾಡಿ, ಕಾಸರಗೋಡು ಹೋಗ್ಬೇಕು ಅಂತ ಹೇಳಿದ್ರೆ ಬೇಕಾದಲ್ಲಿ ಹೋಗ್ಬೋದು. ಆದ್ರೆ ಈ ಟೋಲ್ ಅಂತ ಹೇಳುವಂತದ್ದು ಒಂದು ಏಜೆನ್ಸಿಗೆ ಬಿಟ್ಟುಕೊಟ್ಟಿದ್ದಾರೆ. ಏಜೆನ್ಸಿಗೆ ಬಿಟ್ಟುಕೊಟ್ಟ ಕಾರಣ ಒಂದು ಕಡೆ ಟೋಲ್ ತಗೊಳ್ತಾರೆ, ಮತ್ತೊಂದು ಕಡೆ ಟೋಲ್ ತೆಗೆಯುವುದಿಲ್ಲ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನಾನು ಕೂಡ ಕೇಳುವಂತದ್ದೇ ಪ್ರಶ್ನೆ. ಸಿಪಿಎಂ ಮಂಜೇಶ್ವರ ಸಮಿತಿಯ ವಿವಿ ರಮೇಶ್, ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಿನ್ ಲವೀನಾ ಮೊಂತೇರೋ, ಮುಸ್ಲಿಂ ಲೀಗ್ ಮುಖಂಡ ಸೈಫುಲ್ಲಾ ತಂಗಳ್, ಎಸ್ಡಿಪಿಐ ಮಂಜೇಶ್ವರ ಮಂಡಲ ಅಧ್ಯಕ್ಷ ಶರೀಫ್ ಪಾವೂರು, ಪೀಪಲ್ಸ್ ಯೂನಿಯನ್ನ ನಿಸಾರ್ ಕುಂಜತ್ತೂರು, ಎಸ್ಡಿಪಿಐನ ಅಶ್ರಫ್ ಹಾಗೂ ಗಡಿನಾಡು ರಕ್ಷಣಾ ವೇದಿಕೆಯ ಸಿದ್ದಿಕ್ ಉಪಸ್ಥಿತರಿದ್ದರು.